ಶಾಸಕ ಶ್ರೀಮಂತ ಪಾಟೀಲ ಮತ್ತು ನಾನು ದೈವ ಭಕ್ತರು. ದೇವರು ಮತ್ತು ಜನರ ಆಶೀರ್ವಾದ ನಮ್ಮ ಮೇಲೆ ಇರೋವರೆಗೂ ಯಾರೂ ಕೂಡ ಏನು ಮಾಡಲು ಆಗುವುದಿಲ್ಲ. ಶೀಘ್ರವೇ ಸಿಹಿ ಸುದ್ದಿ ಬರಲಿದೆ ಎಂದು ಮಾಜಿ ಜಲಸಂಪನ್ಮೂಲ ಸಚಿವರು ಹಾಗೂ ಗೋಕಾಕ್ ಮತಕ್ಷೇತ್ರದ ಶಾಸಕರಾದ ರಮೇಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಎಸ್ಐ ಅಕ್ರಮದ ಬಗ್ಗೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ. ಗೋಕಾಕ್ದಲ್ಲಿ ಮೇ ಕೊನೆಯ ಅಂತ್ಯದೊಳಗಡೆ ಮತ್ತು ಜೂನ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಸಮಾವೇಶ ನಡೆಸಲಾಗುವುದು. ಈ ಸಮಾವೇಶದಲ್ಲಿ ಅಮಿತ್ ಶಾ, ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಲವು ನಾಯಕರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು, ಇದು ಒಂದು ಬೃಹತ್ ಸಮಾವೇಶವಾಗಲಿದೆ. ಕೆಣೆಗಾಂವ್ ಬಸವೇಶ್ವರ ಏತ ನೀರಾವರಿಗೆ ಸಂಬಂಧಿಸಿದಂತೆ ಯಾರೇ ಹಿನ್ನಡೆ ಬಯಸಿದ್ರೂ ನಾವು ಮತ್ತು ಶ್ರೀಮಂತ್ ಪಾಟೀಲ್ ಕೂಡಿ ನೀರಾವರಿ ಯೋಜನೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನದಲ್ಲಿದ್ದೇವೆ. ದೇವರು ಮತ್ತು ಜನರ ಆಶೀರ್ವಾದದಿಂದ ಶೀಘ್ರವೇ ಸಿಹಿ ಸುದ್ದಿ ಬರಲಿದೆ ಎಂದು ಹೇಳಿದರು. ನಾ ಬರ ಹತ್ತನೇದಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆ ನನ್ನ ಕ್ಷೇತ್ರ. ನಾನು ಇರೋ ಸಚಿವದಾಗ ಬರೀ ಹತ್ತನೇ ಮತ್ತು ಗೋಕಾಕ್ ಇಡೀ ರಾಜ್ಯದ ಮೂಲೆ ಮೂಲೆಗೆ ನಾ ಎಲ್ಲ ಭೇಟಿ ಕೊಟ್ಟು ಎಲ್ಲ ಚಾಲನೆ ಕೊಟ್ಟಿದ್ದೆ. ದಿಲ್ಲಿಯಲ್ಲಿ ಕಳೆದ 30 ವರ್ಷದಿಂದ ಬಿದ್ದಂಥ ಫೈಲ್ ಎಲ್ಲ ಓಪನ್ ಆಗಿದ್ದೀವಿ. ಅಂದರೆ ಮಾಡೋಣ, ಇನ್ನೊಂದು 10 ನಂತರ ಉತ್ತರ ಹೇಳ್ತಾನೆ. ಯೋಜನೆ ಪೂರ್ಣ ಆದರೆ ಪಾಟೀಲ್ ಅವರಿಗೆ ಎಲ್ಲಾದರೂ ಅನುಕೂಲ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಹಿನ್ನಡೆ ಆಗೋ ಸಲುವಾಗಿ ನಾವಿಬ್ಬರು ಶ್ರೀಮಂತ ಪಾಟೀಲ್ ರಮೇಶ್ ಅವರಿಗೆ ದೈವ ಭಕ್ತರು. ನಮ್ಮ ಮೇಲೆ ದೇವರು ಜನರ ಆಶೀರ್ವಾದ ನಾವು ಸಕ್ಸಸ್ ಆಗ್ತೇವೆ. ಕುಮಟಳ್ಳಿ ಆಕಾಂಕ್ಷಿ ಅಲ್ಲ, ಭಾಳ ಸಲ ಹೇಳಿದ್ದಾರೆ. ಅವ್ರದ್ದು ನನ್ನ ಮಂತ್ರಿ ಬೇಡ, ನನ್ನ ಕ್ಷೇತ್ರ ನೀರಾವರಿ ಮಾಡಿಕೊಡೋದು ಅಂತ ಹೇಳಿದ್ದಾರೆ. ನಿನ್ನೆ ನನಗೆ ಹೇಳಿದ್ದಾರೆ, ನಾನು ಮಂತ್ರಿನ ಆಕಾಂಕ್ಷಿ ಇಲ್ಲ, ನನ್ನ ಕ್ಷೇತ್ರದಲ್ಲಿ ನೆನಪು ಬಂದಂಥ ನೀರಾವರಿ ಮತ್ತು ಕೊಟ್ಲಿವಾಗ ನೀರಾವರಿ ಮಂತ್ರಿ ಆದರೆ ನಮ್ಮ ಮಂತ್ರಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ ಅವ್ರು ನಿನ್ನೆ. ನೋಡಿ ನಾವು ಹೇಳಿದ್ರಲ್ಲ, ನಾವು ಹೇಳಕ್ಕೆ ಬರೋಲ್ಲ. ಪಕ್ಷ ನಿರ್ಣಯಕ್ಕೆ ನಾವು ಬದ್ದೆ. ರಾಜ್ಯದಲ್ಲಿ ಮರಾಠ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ನಾನು ಇಲ್ಲಿ ಬಹಿರಂಗ ಮಾತಾಡೋಕ್ಕಾಗಲ್ಲ, ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಬರ್ತದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಲೆ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶೀತಲ್ಗೌಡ ಪಾಟೀಲ್, ನಿರ್ದೇಶಕರಾದ ಮಹದೇವ್ ಕೋರೆ, ಕೆಎಂಎಫ್ ನಿರ್ದೇಶಕರಾದ ಅಪ್ಪಸಭಾವತಾಡೆ, ಗುತ್ತಿಗೆದಾರ ನಾನಸಭಾವತಾಡೆ, ಬಿಜೆಪಿ ಯುವ ಮುಖಂಡರಾದ ಅಶೋಕ್ ಯಲಹಡಗೆ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಡಿ, ವಿ4 ನ್ಯೂಸ್, ಅಥಣಿ.